ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 130ನೇ ವರ್ಷದ ಜನ್ಮದಿನಾಚರಣೆಯ ಪ್ರಯುಕ್ತ ಸ್ಟಾರ್ ವಾಯ್ಸ್ ಮೆಲೋಡಿಸ್ ಹಾಗೂ ಸಪ್ತಕ್ ರೆಕಾರ್ಡಿಂಗ್ ಸ್ಟುಡಿಯೋ ಅರ್ಪಿಸುವ ಬೋಲೋ ಜೈ ಭೀಮ್ ಕನ್ನಡ ಆಲ್ಬಂ ಸಾಂಗ್ನ ಬಿಡುಗಡೆ ಕಾರ್ಯಕ್ರಮ ಮಂಗಳೂರಿನ ಎಯ್ಯಾಡಿಯಲ್ಲಿರುವ ವಿ4 ನ್ಯೂಸ್ ಸ್ಟುಡಿಯೋದಲ್ಲಿ ನಡೆಯಿತು. ಆಲ್ಬಂ ಸಾಂಗ್ ಅನ್ನು ಕಲಾವಿದ ವಿನೋದ್ ಕೋಕಿಲ, ನಿರ್ಮಾಪಕರಾದ ಅಪ್ಪಿ ಆರ್ ಹಾಗೂ ರಂಜಿತ್ ಕುಮಾರ್ ಬಿಡುಗಡೆಗೊಳಿಸಿದರು. ಇಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 130ನೇ ಜನ್ಮದಿನಾಚರಣೆಯ ಸಂಭ್ರಮ ದೇಶಾದ್ಯಂತ ಮನೆ ಮಾಡಿದೆ. ಇದೀಗ ಅವರ ಸವಿನೆನಪಿಗಾಗಿ ಯುವಕರ ತಂಡದಿಂದ 2 ಆಲ್ಬಂ ಸಾಂಗ್ ರಿಲೀಸ್ ಆಗಿದೆ. ಖ್ಯಾತ ಗಾಯಕ ಪ್ರಶಾಂತ್ ಕಂಕನಾಡಿ ಅವರ ನಿರ್ದೇಶನ, ಪರಿಕಲ್ಪನೆ, ರಾಗ ಸಂಯೋಜನೆ ಹಾಗೂ ಗಾಯನ, ಅಪ್ಪಿ ಆರ್ ಸುಬ್ರಾಯ ಕಲ್ಪನೆ, ಮೋಹಿತ್ ಹಿರೇಬೈಲ್ ಹಾಗೂ ಶಿವಪ್ರಸಾದ್ ಕೆವಿ ನಿರ್ಮಾಣದಲ್ಲಿ ಬೋಲೋ ಜೈ ಭೀಮ್ ಹಾಗೂ ಜೈ ಭೀಮ್ ಕನ್ನಡ ಆಲ್ಬಂ ಸಾಂಗ್ ತಯಾರಾಗಿದೆ. ಉತ್ತರದ ಹಿಮಾಲಯದಿಂದ ದಕ್ಷಿಣ ಕನ್ಯಾಕುಮಾರಿವರೆಗೆ ಅಂಬೇಡ್ಕರ್ ಬರೆದ ಸಂವಿಧಾನ ನಮ್ಮ ಭಾರತಕ್ಕೆ ಅದುವೇ ವರದಾನ. ಬೋಲೋ ಜೈ ಭೀಮ್, ಬೋಲೋ ಜೈ ಭೀಮ್, ಬೋಲೋ ಜೈ ಭೀಮ್, ಜೈ ಜೈ ಭೀಮ್, ಬೋಲೋ ಜೈ ಭೀಮ್, ಬೋಲೋ ಜೈ ಭೀಮ್, ಬೋಲೋ ಜೈ ಭೀಮ್, ಜೈ ಜೈ ಭೀಮ್. ಬಹುಜನ ಬಂಧುವಿಗೆ ನಮ್ಮ ಭೀಮರಾಯರಿಗೆ ಈ ಆಲ್ಬಮ್ ಸಾಂಗನು ಎಂಕಲು ಸುರುಕು ಸಾಹಿತ್ಯ ಬರೆತಿನಾರು ಎಂಕಲ್ನ ತಂಡದ ಗಾಯಕಿಲಂದು ಅಂಚನೆ ಸಾಹಿತ್ಯಲ ಬರೆತೇರು ಅಂಚನೆ ಒಂಜಿ ಪದ್ಯಗೂ ರಾಗ ಸಂಯೋಜನೆ ಮಲ್ದೇರು ನಮ್ಮ ಆಶಾ ಕುಪ್ಪೆ ಪದ ಒಯ್ಮೇರು ಸಾಹಿತ್ಯದೊಟ್ಟಿಗೆ ಒಂಜಿ ಪದವನ್ನ ಪಂತೇರು ಮೆಲೋಡಿ ಪದ ಒಂಜಿ ಅಂಬೇಡ್ಕರ್ನ ಸಾಧನದ ಕುರಿತಾಗಿ ನಂಚಿನ ಪುಟ್ಟುಡ್ದು ಆರು ಮಲ್ಲಾಪನ ಮುಟ್ಟದ ದಾದಪುರ ಸಾಧನೆ ಮಲ್ದೇರು ಆರ ಒಂಜಿ ಸಾಧನದ ಬಗೆಟ್ ಏರೇರೆ ಪುರ ಸಹಾಯ ಮಲ್ದೇರು ಅಂಚಿನ ಒಂಜಿ ಆರನ ಬಗೆತ ಒಂಜಿ ಆಲ್ಬಮ್ ಸಾಂಗ್ ಐತ ಕತೆ ಸಾರಾಂಶವನ್ನು ಫುಲ್ಲು ಆ ಒಂಜಿ ಪದ್ಯ ಲೆಕ್ಕೇನಲ್ಲಿ 5 ನಿಮಿಷದ ಒಂಜಿ ಪದವು ಮೆಲೋಡಿ. ಆ ಪದಕ್ಕೂ ಸಾಹಿತ್ಯ ಅಂಚನೆ ರಾಗ ಸಂಯೋಜನೆ ಅಂಚನೆ ಗಾಯನದೊಟ್ಟಿಗೆ ನಮ್ಮ ಆಶಾ ಕುಪ್ಪೆ ಪದ ಮೇರು ಮೂಡುದು ಬೈದರು. ಬಳಿಕ ಆಶಾ ಕುಪ್ಪೆ ಪದವು ಮಾತನಾಡಿ ಆಲ್ಬಂ ಸಾಂಗ್ ಬಗ್ಗೆ ಮಾಹಿತಿ ನೀಡಿದ್ರು. ಫಸ್ಟ್ ಆಫ್ ಆಲ್ ಯಾನೊಂಜಿ ಸತ್ಯಸಾರ ಮನಿ ಪಂದ ಒಂಜಿ ಪದ್ಯ ಬರೆದುಪ್ಪನಾಗ ಏನ ಪೊಪ್ಪ ಬಂದಿತ್ತೇರು ಅಂಬೇಡ್ಕರ್ನ ಒಂಜಿ ಪದ್ಯ ಬರೆಯಲ್ಲ ಅಂದ್. ಸೊ ಅಪಾಗ ಏನ ಮೈಂಡ್ ಇಡಿತ್ತು ಅಂಬೇಡ್ಕರ್ನ ಒಂಜಿ ಪದ್ಯ ಬರೆಯೋಡು ಬಂದು ಅಪಾಗ ಯಾನಿ ಥಿಂಕ್ ಮಲ್ ತೊಂದಿಪ್ಪನಾಗ ಎಂಕ ಕೆಲವೊಂಜಿ ಸಹಕಾರ ಬತ್ತನು. ಎಂಕಲ ಊರ್ದಕ್ಲೆ ಆಯ್ನಂಚಿತ್ ನಾವು ದಾಸಪ್ಪ ಎಡಪದವ್ ಸರ್, ಹರಿಯಪ್ಪ ಸರ್ ಮಕ್ಕಳು ಪೂರ ಎಂಕ್ ಸಹಕಾರ ಮಲ್ತೇರು. ಅಂಚನೆ ಆ ಪದ್ಯನು ಬರೆಯೊಂದುಪ್ಪನಾಗ ಈಗ ರಾಗ ಸಂಯೋಜನೆ ಮಲ್ತೊಂದುಪ್ಪನಾಗ ಏರು ಎಂಕ್ ಏರನಲ್ಲಿ ಒಂಜಿ ಎಡ್ಡೆ ಸಪೋರ್ಟರ್ಸ್ ಬೋರ್ಡು ಪನ್ನಾಗ ಎಂಕ್ ನೆನಪಾಯಿನಿ ಪ್ರಶಾಂತ್ ಕಂಕನಾಡಿ ಸರ್ ದಾಯಪಂಡ ಎಂಕುಲು ಎಲೆಲ್ಯ ಪ್ರತಿಭೆಲ ಆಂಡಲ ಎಂಕ್ಲೇನು ಗುರುತಿಸಾದ ಇಡೆಮುಟ ಕಂತೇರದೆ ಎಂಕ್ಲೆ ನಿಜವಾದ್ಲ ಪ್ರಶಾಂತ್ ಕಂಕನಾಡಿ ಸರ್ಗೆ ಮಸ್ತ್ ಥ್ಯಾಂಕ್ಸ್ ಪನ್ನೊಂದು. ಬೋಲೋ ಜೈ ಭೀಮ್ ಆಲ್ಬಂ ಸಾಂಗ್ಗೆ ಖ್ಯಾತ ಗಾಯಕ ಪ್ರಶಾಂತ್ ಕಂಕನಾಡಿ ಹಾಗೂ ಪವಿತ್ರ ಕಂಕನಾಡಿ ಧ್ವನಿ ನೀಡುವ ಮೂಲಕ ಸಾಂಗ್ ಅದ್ಭುತವಾಗಿ ಮೂಡಿಬಂದಿದೆ. ಇನ್ನು ಛಾಯಾಗ್ರಹಣದಲ್ಲಿ ಸತೀಶ್ ಬಂಟ್ವಾಳ ಸಹಕರಿಸಿದ್ರೆ, ಸಂಗೀತದಲ್ಲಿ ಚಿದಾನಂದ್ ಕಡಬ ಸಹಕರಿಸಿದ್ದಾರೆ. ಸಂಕಲನದಲ್ಲಿ ಪ್ರೀತಮ್ ಮತ್ತು ಆರ್ ಪ್ರದೀಪ್ ಹಾಗೂ ಸಾಹಿತ್ಯದಲ್ಲಿ ಆಶಾ ಕುಪ್ಪೆ ಪದವು ಕೈಜೋಡಿಸಿದ್ದಾರೆ. ಸಮಾನತೆಗೆ ಪಣ ತೊಟ್ಟು ಅಸಮಾನತೆ ಬದಿಗಿಟ್ಟು ಸಮಾನತೆಗೆ ಪಣ ತೊಟ್ಟು ವಿದ್ಯೆ ಕಲಿತಿರಿ ಕಷ್ಟಪಟ್ಟು ಅದುವೇ ನಿಮ್ಮ ಗೆಲುವಿನ ಗುಟ್ಟು. ಮತದಾನದ ಹಕ್ಕು ಕೊಟ್ಟು ಸ್ವಾಭಿಮಾನಕ್ಕೆ ಮೊರೆಯಿಟ್ಟು ಮತದಾನದ ಹಕ್ಕು ಕೊಟ್ಟು ಸ್ವಾಭಿಮಾನಕ್ಕೆ ಮೊರೆಯಿಟ್ಟು ಶಿಕ್ಷಣ ಹೋರಾಟ ಸಂಘಟನೆ ಮಹಿಳಾ ಸಬಲೀಕರಣವೇ ಸಾಧನೆ. ಬೋಲೋ ಜೈ ಭೀಮ್, ಬೋಲೋ ಜೈ ಭೀಮ್, ಬೋಲೋ ಜೈ ಭೀಮ್, ಜೈ ಜೈ ಭೀಮ್, ಬೋಲೋ ಜೈ ಭೀಮ್, ಬೋಲೋ ಜೈ ಭೀಮ್. ಇನ್ನು ಜೈ ಭೀಮ್ ಕನ್ನಡ ಆಲ್ಬಂ ಸಾಂಗ್ ಎಕೆ ಕ್ರಿಯೇಷನ್ನಲ್ಲಿ ಮೂಡಿಬಂದಿದೆ. ಪ್ರಶಾಂತ್ ಕಂಕನಾಡಿ ನಿರ್ದೇಶನ ಮತ್ತು ಪರಿಕಲ್ಪನೆಯಲ್ಲಿ ಹಾಗೂ ರಂಜಿತ್ ಕುಮಾರ್ ಅಲಂಗಾರ್ ಅವರ ನಿರ್ಮಾಣದಲ್ಲಿ ಈ ಸಾಂಗ್ ಮೂಡಿಬಂದಿದೆ. ಸಾಹಿತ್ಯ, ರಾಗ ಸಂಯೋಜನೆ ಹಾಗೂ ಗಾಯನದಲ್ಲಿ ಆಶಾ ಕುಪ್ಪೆ ಪದವು ಸಹಕರಿಸಿದ್ರೆ, ಅಶ್ವಿನ್ ಪುತ್ತೂರು ಸಂಗೀತ ಹಾಗೂ ಸತೀಶ್ ಬಂಟ್ವಾಳ ಛಾಯಾಗ್ರಹಣದಲ್ಲಿ ಕೈಜೋಡಿಸಿದ್ದಾರೆ. ಒಟ್ಟಿನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕುರಿತಾಗಿ ಅದ್ಭುತವಾದ ಆಲ್ಬಂ ಸಾಂಗ್ ರಿಲೀಸ್ ಆಗಿದ್ದು, ಈ ತಂಡ ಇನ್ನಷ್ಟು ಯಶಸ್ಸು ಕಾಣಲಿ ಎಂಬುದೇ ನಮ್ಮ ಆಶಯ. ಎಂಬ ಪದವ ಕೇಳಿ ನರನಾಡಿ ಎಲ್ಲಿ ಮಿಂಚಿನ ದಾಳಿ ಜೈ
ಭೀಮ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಮಂಗಳೂರು.